ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರಮಾನಾಥ ರೈ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಂಬಿಕೆ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರದು. ಶಬರಿಮಲೆಗೆ ಹೋಗದವರು ಪ್ರತಿಭಟನೆ ಮಾಡ್ತಾರೆ. ಇಂತಹ ವಿಚಾರದಲ್ಲಿ ರಾಜಕೀಯ ಸರಿಯಲ್ಲ. ವಿದ್ಯಾರ್ಥಿ ಜೀವನದಲ್ಲಿಯೇ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದೇನೆ. ನಾನು 18 ವರ್ಷಗಳ ತನಕ ಶಬರಿಮಲೆ ಯಾತ್ರೆ ಮಾಡಿದ್ದೇನೆ ಎಂದು ತಿಳಿಸಿದರು. ದೇವರ ಹೆಸರಿನಲ್ಲಿ ನಾವು ಧರ್ಮವನ್ನು ಆಚರಣೆ ಮಾಡ್ತೀವಿ. ರಮಾನಾಥ ರೈ ರಾಮೇಶ್ವರದಲ್ಲಿ ನನಗೆ ಹೆಸರಿತ್ತು. ನನಗೆ ಶಿಕ್ಷಣ ಕೊಡಿಸಿದ್ದು ರಾಮೇಶ್ವರ ಹೊಯ್ಗೆಯಲ್ಲಿ ಅಕ್ಷರಾಭ್ಯಾಸ ಮಾಡಿದವರು ನನ್ನ ತಂದೆ ರಾಮಾಯಣ ಓದಿ ನನಗೆ ಕಥೆ ಹೇಳಿ ನನಗೆ ಊಟ ಹಾಕಿದ್ದವರು. ಆದರೆ ರಾಜಕೀಯ ಉದ್ದೇಶಕ್ಕಾಗಿ ನಾವು ಅದನ್ನು ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು ಇವತ್ತು ಕೆಲವು ರಾಜಕೀಯ ಪಕ್ಷಗಳು ರಾಜ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಭಾಳ ಮುಖಂಡರು ಕೆಲವು ಪ್ರತಿಭಟನೆ ಮಾಡಿದ್ದಾರೆ. ಅವರು ಇನ್ನೂ ಶಬರಿಮಲೆಗೆ ಹೋಗ್ಬೇಕು, ಶಬರಿಮಲೆ ನೋಡಲಿಲ್ಲ. ಅದು ಯಾರು ಅಂತ ಹೇಳೋದಿಲ್ಲ. ನಾನು ಶಬರಿಮಲೆಗೆ ನೋಡಲಿ ಪರೀಕ್ಷೆ ಮಾಡಲಿಕ್ಕೆ ಶಬರಿಮಲೆಗೆ ಹೋದವರಿದ್ದಾರೆ, ಹೇಗೆ ಅಂತ ನೋಡಲಿಕ್ಕೆ. ಅದು ನಾವು ಶಬರಿಮಲೆಗೆ ಹೋಗದಿದ್ದವರು ಇವತ್ತು ಪ್ರತಿಭಟನೆ ಮಾಡ್ತಾರೆ. ಇನ್ನೂ ಹೋಗ್ಬೇಕು ಅವರು ಶಬರಿಮಲೆ ಏನು ಅಂತ. ಯಾಕೆಂತಂದರೆ ಈ ಶಬರಿಮಲೆಗೆ ಹೋಗುವಂಥದ್ದು ದುರ್ಬಲ ವರ್ಗದವರು ಜಾಸ್ತಿ ಹೋಗ್ತಿದ್ರು. ಪ್ರಭಾವಿ ಸಮಾಜದವರು ಮುಂದುವರೆದ ಸಮಾಜ ಕಡಿಮೆ ಹೋಗ್ತಿದ್ರು. ಯಾಕೆಂದರೆ ಅದರ ಸಿದ್ಧಾಂತ ಆಗಿದೆ. ಯಾಕೆಂತ ಹೇಳಿದ್ರೆ ಮಾಲೆ ಹಾಕಿದವನು ಅವನು ಪೂಜೆ ಮಾಡುವಂಥದ್ದು, ಎಲ್ಲವನ್ನು ಮಾಡುವಂಥದ್ದು ಮತ್ತು ಅವನು ಪವಿತ್ರ ವ್ಯಕ್ತಿ ಅಂತ ಹೇಳುವಂಥದ್ದು ಅದರ ನಂಬಿಕೆ.